ഇനിയാണ് നട്ടുനായേ എല്ലയില നട്ടുനായേ പ്രതി ഓരി നട്ടുനായേ മിത്ത് മർല് കട്ടനായേ മുല്ലു പെർച്ചി കಟ್ನೆ പോയേ പോയേ. ನಾಟಕಗಳನ್ನ ನೋಡೋದೇ ಒಂಥರ ಖುಷಿ. ಅದರಲ್ಲಿ ಕಾಮಿಡಿ ಪಂಚ್ಗಳನ್ನ ನೋಡ್ತಾ ಇದ್ರೆ ನಾವೆಲ್ಲ ಟೆನ್ಷನ್ ಮರೆತೇ ಬಿಡ್ತೇವೆ. ಒಂದು ಕಾಲದಲ್ಲಿ ನಾಟಕಗಳು ರಂಗಭೂಮಿಯಲ್ಲಿ ಮಾತ್ರ ನೋಡೋದಕ್ಕೆ ಸಿಗ್ತಾ ಇತ್ತು. ಆದರೆ ಕಾಲ ಬದಲಾದಂತೆ ಎಲ್ಲವೂ ಬದಲಾವಣೆ ಆಗ್ತಾ ಹೋಯಿತು. ಜನರು ಕೂಡ ತಂತ್ರಜ್ಞಾನಗಳ ಮೊರೆ ಹೋದ್ರು. ಇದೀಗ ಕರಾವಳಿಯ ಪ್ರಸಿದ್ಧ ವಾಹಿನಿ ವಿ4 ಜನತೆಗೆ ಮತ್ತಷ್ಟು ಮನೋಲ್ಲಾಸ ನೀಡುವ ನಿಟ್ಟಿನಲ್ಲಿ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇದೆ. ಇದರಲ್ಲಿ ವೈವಿಧ್ಯಮಯ ಮನೋರಂಜನಾ ಕಾರ್ಯಕ್ರಮಗಳು ಸೇರಿದಂತೆ ಎಲ್ಲ ರೀತಿಯ ಕಾರ್ಯಕ್ರಮಗಳು ಸಿಗಲಿದೆ. ಇದಕ್ಕಾಗಿ ಈಗಾಗಲೇ ಅನೇಕ ನಾಟಕಗಳ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿಬಿಟ್ಟಿದೆ. ಈ ಪೈಕಿ ತುಳು ಹಾಸ್ಯಮಯ ನಾಟಕ ಅಂದ್ರೆ ಅದು ನಟ್ಟುನಾಯೆ. ಹಾಗಾದ್ರೆ ಈ ನಾಟಕ ಹೇಗಿದೆ, ಯಾರೆಲ್ಲ ಕಲಾವಿದರು ಬಣ್ಣ ಹಚ್ಚಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಟ್ಟುನಾಯನ ಕತೆ. ನಾನು ಕವಿತಾ ಮಾಣಿ. ഇനിയാണ് നട്ടുനായേ എല്ലയില നട്ടുനായേ പ്രതി ഓരി നട്ടുനായേ മിത്ത് മർല് കട്ടനായേ മുല്ലു പെർച്ചി കಟ್ನೆ പോയേ പോയേ. ಮಾಧ್ಯಮ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ತೊಡಗಿಸಿಕೊಂಡು ಬಂದಿರುವ ಎಲ್ಎಸ್ ಮೀಡಿಯಾ ಪ್ರವರ್ತಿತ ವಿ4 ನ್ಯೂಸ್ ಸಂಸ್ಥೆ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ. ಈಗಾಗಲೇ ನಾನಾ ರೀತಿಯ ಸುದ್ದಿಗಳನ್ನು ಬಿತ್ತರಿಸಿ ಜನಮನ್ನಣೆಗೊಂಡಿರುವ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಮೂಲಕ ಜನತೆಯನ್ನ ಮತ್ತಷ್ಟು ಮನೋರಂಜಿಸಿದೆ. ಇನ್ನು ಕರಾವಳಿ ಭಾಗದ ಪ್ರಸಿದ್ಧ ನಾಟಕಗಳು ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲಿದ್ದು ಈಗಾಗಲೇ ಶೂಟಿಂಗ್ ಪ್ರಕ್ರಿಯೆಯನ್ನ ಮುಗಿಸಿದೆ. ಅಂತಹ ಒಂದು ನಾಟಕ ರಾಜಶ್ರೀ ಕುಡ್ಲ ತಂಡದ ನಟ್ಟುನಾಯೆ. ತುಳುನಾಡಿನ ಅದೆಷ್ಟೋ ನಾಟಕಗಳು ಇಂದಿಗೂ ಮತ್ತೆ ಮತ್ತೆ ನಮ್ಮನ್ನ ನೆನಪಿಸುವಂತೆ ಮಾಡುತ್ತೆ. ಕಾಮಿಡಿ ಪಂಚ್ಗಳು, ಕಲಾವಿದರ ನಟನೆ ನೋಡ್ತಾ ಇದ್ರೆ ಮರೆತು ಬಿಟ್ಟಂತೆಯಾಗುತ್ತೆ. ಈ ನಿಟ್ಟಿನಲ್ಲಿ ಕರಾವಳಿಯ ಪ್ರಸಿದ್ಧ ವಾಹಿನಿ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನ ಆರಂಭಿಸಿದೆ. ಈ ಮೂಲಕ ಮನೋರಂಜನೆಯ ಮಹಾಪೂರವನ್ನ ಕೊಡಲು ಸಜ್ಜಾಗಿದೆ. ಸಂತೆ ಎನ್ನ ಪಕ್ಕಡೆ ಎನ್ನ ಮಾತ ಬಂದು ಅಂದೆ ಅಂಬಿ ಈ ಗೋಡೆ ಬಗ್ಗೆ ಅಂಬಿ ತೊಕ್ಕೆರೆ ಅವನೊಂದು ಈತೊಂದು ತೆತ್ತಿನ ಮಾರ ಅಂಬಿ ಆಯ್ಲೆ ಫುಟ್ಬಾಲ್ ತೊರ್ತಿ ಅಡ್ಡಾಬೆ ಅಂಚ ಆಯ್ ಅವನು ಒಟಾರ ಅಂಬಿ ಬಣ್ಣಲಿಕ್ಕೆ ಅಲ್ಲೇ ಚಡ್ಡಿ ಇಟ್ಲ ಚೆಕ್ ಆತ ಕಾಸ್ಟ್ ಇದ ಬನಿಯಂಡ ಆತಿಂದ ಚಡ್ಡಿ ತೆಟ್ಟು ಓ ಸತ್ಯ ಬನಿಯನ್ ಬೋರ್ಡರ್ ಅಟ್ಟು ಮೂತಿಂಡು ಚಡ್ಡಿ ಒಂಜೆ. ಕರಾವಳಿ ಜಿಲ್ಲೆಗಳ ತುಳು ನಾಟಕಗಳೆಂದ್ರೆ ವಿಶೇಷ ಆಕರ್ಷಣೆ. ಹೊಸ ನಾಟಕ ಬಿಡುಗಡೆಯಾಯ್ತೆಂದ್ರೆ ಮನೆ ಮನೆಗಳಲ್ಲಿ ಅದರದೇ ಮಾತು. ಎಲ್ಲಿ ನಾಟಕ ಪ್ರದರ್ಶನವಾದ್ರೂ ಅಲ್ಲಿ ಜನ ಕಿಕ್ಕಿರಿದು ಸೇರ್ತಾರೆ. ತುಳುವಿನಲ್ಲಿ ಬಂದಿರುವ ಬಹುತೇಕ ಸಿನಿಮಾಗಳು ಕೂಡ ತುಳು ನಾಟಕಗಳ ರೂಪಾಂತರ. ಅಷ್ಟರ ಮಟ್ಟಿಗೆ ತುಳು ರಂಗಭೂಮಿ ಜನಮನ್ನಣೆ ಪಡೆದಿದೆ. ತುಳು ನಾಟಕಗಳನ್ನ ನೋಡಿದ್ರೆ ಸಿಗುವ ಮಜಾನೇ ಬೇರೆ. ಪಂಚಿಂಗ್ ಡೈಲಾಗ್, ಹಾಸ್ಯವೇ ಪ್ರಧಾನವಾಗಿರುವ ಈ ನಾಟಕಗಳ ಕಥಾವಸ್ತುಗಳು ವಿಭಿನ್ನವಾಗಿರುತ್ತೆ. ಹಾಗಾಗಿ ತುಳುವರು ಇಂತಹ ನಾಟಕಗಳನ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡೋದಿಲ್ಲ. ಕಾಂಗ್ರೆಟ್ ಬೇಗ ಮಾಡು ಕಾಂಗ್ರೆಟ್ ಆಗ್ತಾವ ಕಂಗಾರು ಕಾಂಗ್ರೆಟ್ ಅವಲಿ ಮಾರೆ ನೀನ ಕಂಗಾರು ಕಂಗಾರು ಇದನ್ನ ಕಂಗಾರು ಕಂಗಾರು ಕಂಗ್ರಾಚುಲೇಷನ್ ಪಡ್ಮೆ ಲೋಷನ್ ಸಪಟ್ ಲೋಷನ್ ಇದರ ಓಟ್ ಬಾನೆಟಿ ಆನ್ ವಿನ್ನ ನೆಕ್ಲ ನೋಣ ಎನ್ನ ಮೆತ್ತುಂಡು ಎದೆ ಬಲ ಬರುದಿ ನಿನ್ನ ಬಜ್ಜೆಗೆ ಸರಿ ಬಲ ವಿಚಾವೆ ಎಲ್ಲ ಬಜ್ಜೆಗೆ ಮುಚ್ಚೋಚಿ ನಂಗರ್ದ ಬಜ್ಜೆ ಸಮದ ನಿನ್ನ ಹೋಟೆಲ್ ಪೂರ ಚೇಂಜ್ ಮಾಡ್ಕೊ ಇವೆಲ್ಲವನ್ನ ಮನದಲ್ಲಿಟ್ಟುಕೊಂಡು ಜನತೆಗೆ ಮತ್ತಷ್ಟು ಮನೋರಂಜಿಸಲು ವಿ4 ನ್ಯೂಸ್ ತನ್ನ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿದೆ.
ತುಳು ನಾಟಕಗಳ ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಇದೆ ಎಂಬುದು ನಾಟಕ ಪ್ರದರ್ಶನವೊಂದಕ್ಕೆ ಹೋದಾಗಲೇ ವೇದ್ಯವಾಗುತ್ತೆ. ಕಲಾವಿದರ ಪಂಚಿಂಗ್ ಡೈಲಾಗ್ಗಳೇ ತುಳು ನಾಟಕಗಳ ಪ್ರಮುಖ ಆಕರ್ಷಣೆ. ದೈನಂದಿನ ಜೀವನದ ಘಟನೆಗಳು ಆಗು ಹೋಗುಗಳನ್ನೇ ಕಥಾರೂಪಕ್ಕೆ ಇಳಿಸುವ ನಿರ್ದೇಶಕರು ವೀಕ್ಷಕರನ್ನ 3 ಗಂಟೆಗಳ ಕಾಲ ಹಿಡಿದಿಡಲು ಬೇಕಾದ ಬಹುಪಾಲು ಕಥಾ ಅಂದರ ಹೆಣೆದಿರುತ್ತಾರೆ. ಈ ದಾಯ ಬಾಲ ಕಾಮತೇನೆ ಈ ದಾಯ ಬುಲಿಪುನಿಯ ಬಂಡ ಸಮಾಜನಿಕ್ಕೆ ಓ ಪಂಜಿ ನಾನು ಬಾಲ ಇದ್ದಕ್ಕೆ ಬುಲಿಪುನತ್ತು ಎನ್ನ ಬೇಣದ ಕಾರಣ ದೊಂಕುದ ಒಟ್ಟಾರೆ ಒಟ್ಟಿಗೆ ಓ ಪಂಜ ಕೊಂಚ ಬೇಲೆ ಅನ್ಕೊಂಡಾಗ ಕೊಂಚ ಬೇಲೆ ಅನ್ಕೊಂಡಾಗ ಒಂಜಿ ಬಾಲೆಯನ್ನು ಸೊಂಟು ತಿಕ್ಕಾರಾಬ್ದೆ ಹಾಸ್ಯದಲ್ಲೇ ತೇಲಿಸುವ ನಾಟಕ ಕೊನೆಯಲ್ಲಿ ಸಾಮಾಜಿಕ ಸಂದೇಶದೊಂದಿಗೆ ತಿರುವು ಪಡೆದುಕೊಳ್ಳುತ್ತೆ. ಇನ್ನು ಕಲಾವಿದರ ಮನಮುಟ್ಟುವ ಅಭಿನಯ, ಸಂಭಾಷಣೆ, ಸಂಗೀತ ವಿಶೇಷವಾಗಿ ಗಮನ ಸೆಳೆಯುತ್ತೆ. ಲಕ್ಕಲೆ ಬಾಲೆ ಜಕ್ಕೆಲೆ ಬುಡ್ಲೆ ಪಕ್ಕೆಲೆ ಬುಲಿತುಂಡು ಮೂಡಾಯಿ ಬಾನ ರಂಗಡು ತೂಲೆ ಸೂರ್ಯಲ ಉದಿತುಂಡು ಲಕ್ಕಲೆ ಬಾಲೆ ಜಕ್ಕೆಲೆ ಬುಡ್ಲೆ ಪಕ್ಕೆಲೆ ಬುಲಿತುಂಡು ಮೂಡಾಯಿ ಬಾನ ರಂಗಡು ತೂಲೆ ಸೂರ್ಯಲ ಉದಿತುಂಡು ಅಪ್ಪೆನ ಮೋಕೆನ ತಪ್ಪದು ದೇವಿರು ಮೋಸನ ಮಲ್ತಿರು ಅಮ್ಮೆರೇ ದೇವರಾದ ಮಟ್ಟೆಲೆ ದಿಂಜಾಯಿರು. ಹಾಸ್ಯ ಕಲಾವಿದರ ವಿಭಿನ್ನ ಆಂಗಿಕ ನಟನೆ, ಚುರುಕಿನ ಸಂಭಾಷಣೆಗೆ ಹೊಟ್ಟೆ ಹುಣ್ಣಾಗುವಂತೆ ನಗದ ಕಲಾರಸಿಕರಿಲ್ಲ. ಇಂತಹ ನಾಟಕಗಳು ಇದೀಗ ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲಿದೆ. ತುಳುನಾಡಿನ ಪ್ರಸಿದ್ಧ ನಾಟಕ ತಂಡಗಳ ಪೈಕಿ ವಿ4 ನ್ಯೂಸ್ ಸಿಪಿಎಲ್ ಖ್ಯಾತಿಯ ರಾಜಶ್ರೀ ಕುಡ್ಲದ ಕುಸಲದ ಕಲಾವಿದರ ಅಭಿನಯಿತ ವಿಭಿನ್ನ ಶೈಲಿಯ ಹಾಸ್ಯಮಯ ನಾಟಕ ನಟ್ಟುನಾಯ ಕೂಡ ಒಂದು. ನಟ, ನಿರ್ದೇಶಕ ಜಿತೇಶ್ ಕುಮಾರ್ ಉಳಿಯಾ ಅವರ ನಿರ್ದೇಶನ, ಕಥೆ, ಸಂಭಾಷಣೆಯ ಮೂಲಕ ನಾಟಕ ಮೂಡಿಬಂದಿದೆ. ಈಗಾಗಲೇ ವಿವಿಧ ಜಿಲ್ಲೆಗಳಲ್ಲಿ ಪ್ರದರ್ಶನ ಕಂಡಿರುವ ನಟ್ಟುನಾಯಿ ತುಳು ಹಾಸ್ಯಮಯ ನಾಟಕ ಇದೀಗ ವಿ4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ. ಇದಕ್ಕಾಗಿ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ವಿ4 ನ್ಯೂಸ್ ಸಿಪಿಎಲ್ ಖ್ಯಾತಿಯ ರಾಜಶ್ರೀ ಕುಡ್ಲದ ಕುಸಲದ ಕಲಾವಿದರ ಅಭಿನಯಿತ ವಿಭಿನ್ನ ಶೈಲಿಯ ಹಾಸ್ಯಮಯ ನಾಟಕ ನಟ್ಟುನಾಯೆ. ಹೆಸರು ಹೇಳುವಂತೆ ಇದರಲ್ಲಿ ಭಿಕ್ಷುಕನ ಕಥೆಯೇ ಹೈಲೈಟ್. ಪ್ರತಿಯೊಬ್ಬರೂ ಒಂದಿಲ್ಲೊಂದು ಕಾರಣದಲ್ಲಿ ಬೇಡಿ ಬದುಕುತ್ತಾರೆ ಎಂಬ ಕಥಾ ಹಿನ್ನೆಲೆಯಲ್ಲೇ ಇಟ್ಟುಕೊಂಡು ನಾಟಕ ಮೂಡಿಬಂದಿದೆ. ಅದರಲ್ಲೂ ಭಿಕ್ಷುಕನ ಪಾತ್ರವನ್ನ ಪ್ರಸಾದ್ ಅಂಚನ್ ನಿರ್ವಹಿಸಿದ್ದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ಸವ್ಯರಾಜ್ ಕಲ್ಲಡ್ಕ, ಸಂತೋಷ್ ಬೆಂಗ್ಯಾ ಅವರ ನಟನೆ ಇದೆ. ಇನ್ನು ತನ್ನ ಅತ್ಯುತ್ತಮ ಹಾಸ್ಯ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವ ಉತ್ಸವ್ ವಾಮಂಜೂರ್ ಈ ನಾಟಕದಲ್ಲಿ ಭರ್ಜರಿ ಹಾಸ್ಯದ ರಸದೌತಣ ಉಣಬಡಿಸಿದ್ದಾರೆ. ಕಂತು ಸಂತು ಬಣದುಲ್ಲ ಆತ್ಮಕ್ಕೆ ಬೊಬ್ಬೆದಲ್ಲ ಸಾಮಾನ್ ಆಡೋದು ಲೈಟ್ ಓನ್ ಓನ್ ಪೂರ್ತಿ ಅಚ್ಚರ್ ಅಚ್ಚರ್ ದಿಕ್ಕಿಜಿ ಅಚ್ಚರ್ ತಲ್ವಾರ್ ಓ ನಾಡಂದು ದಿಕ್ಕುಜಿ ನಾಯ್ಕು ದಿಕ್ಕುದ ಮಟಾಶ್ ಗಚ್ಚಿನ ಆಯನೆ ಮಗ ಪೆಟ್ಟಿಷ್ಟ ಇಂಚ ಇಂಚ ನಟ್ಟುನಾಯಿ ತುಳು ಹಾಸ್ಯಮಯ ನಾಟಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಿದೆ. ಜೊತೆಗೆ ನಾಟಕದಲ್ಲಿ ಅಲ್ಲಲ್ಲಿ ಕಾಮಿಡಿ ಪಂಚ್ಗಳು ಪ್ರೇಕ್ಷಕರನ್ನ ಮನೋರಂಜಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ತಂದೆ ತಾಯಿ ಮಕ್ಕಳಿಗಾಗಿ ಯಾವೆಲ್ಲ ರೀತಿಯಲ್ಲಿ ತ್ಯಾಗ ಮಾಡಿಕೊಳ್ತಾರೆ ಅನ್ನೋದನ್ನ ನಾಟಕದಲ್ಲಿ ಬಹಳ ಸೊಗಸಾಗಿ ವಿವರಿಸಲಾಗಿದೆ. ನಟ್ಟುನಾಯಿ ಎಂಬ ತುಳು ಹಾಸ್ಯಮಯ ನಾಟಕ ವಿ4 ನ್ಯೂಸ್ ಸಿಪಿಎಲ್ ಖ್ಯಾತಿಯ ರಾಜಶ್ರೀ ಕುಡ್ಲದ ಕುಸಲದ ಕಲಾವಿದರ ಅಭಿನಯದ ತಂಡದಿಂದ ಮೂಡಿಬಂದಿದೆ. ಜಿತೇಶ್ ಕುಮಾರ್ ಉಳಿಯಾ ಅವರ ನಿರ್ದೇಶನ, ಕಥೆ, ಸಂಭಾಷಣೆಯ ಜೊತೆಗೆ ನಾಟಕದಲ್ಲೂ ಬಣ್ಣ ಹಚ್ಚಿದ್ದಾರೆ. ಕಾಮತ್ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಇವರ ಹೆಂಡತಿಯ ಪಾತ್ರವನ್ನ ಸವ್ಯರಾಜ್ ಕಲ್ಲಡ್ಕ ಅವರು ಲಿಲ್ಲಿ ಪಾತ್ರದ ಮೂಲಕ ಬಣ್ಣ ಹಚ್ಚಿದ್ದಾರೆ. ಇಬ್ಬರ ಜೋಡಿ ಈ ನಾಟಕದಲ್ಲಿ ಕಾಮಿಡಿಗಳ ಮಹಾಪೂರವನ್ನೇ ಹರಿಸಿದೆ. ಮಮತಕ್ಕ ದಾದ ಮಾತು ಕೊಡ್ತೀರಿ ಗೊತ್ತು ಮೇರೆಗೆ ತಾಜ್ ಮಹಲ್ ಕಟ್ಟೋದು ಕೊಡ್ತೀರಿ ಮಮತಕ್ಕ ಅನ್ನ ಕಂಡನಿ ವಿಶ್ವ ಎಂದು ಕಟ್ಟದಿನಿ ಬೀಡಿ ಮಮತಕ್ಕನ ಮುಮ್ತಾಜ್ ಶಾಜಾನ್ ಮುಮ್ತಾಜ್ ತಾಜ್ ಮಹಲ್ ಕಟ್ಟದೆ ಅರೆಗೆ ಕಟ್ಟದಿರಿ ಈ ದಾದ ಲಿಂಕ್ ಮಲ್ತರಿ. ಇನ್ನು ಉದಯೋನ್ಮುಖ ಹಾಸ್ಯ ಪ್ರತಿಭೆ ಉತ್ಸವ್ ವಾಮಂಜೂರು ಅವರು
ಪಾನ್ಬಯ್ಯ ಪಾತ್ರಕ್ಕೆ ಜೀವ ತುಂಬುವ ಕೆಲಸ ಮಾಡಿದ್ದಾರೆ. ಸಂತೋಷ್ ಬೆಂಕ್ಯ ವಿಕ್ಕಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಕೌಶಿಕ್ ಜೆಎಸ್ ಶೆಟ್ಟಿ ಸಂತು ಪಾತ್ರವನ್ನು ನಿರ್ವಹಿಸಿದ್ದು, ಅಕ್ಷಯ್ ಸರಿಪಲ್ಲ ಸುರೇಶ್ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಇನ್ನು ಕಲಾವಿದ ಜಗದೀಶ್ ಕರಿಯಂಗಡ ಅವರು ಮಾರಿ ಪಾತ್ರವನ್ನು ನಿರ್ವಹಿಸಿದ್ದು, ಶ್ರೀಕನ್ಯ ದೇವಾಡಿಗ ಸಿಂಚನ ಪಾತ್ರದಲ್ಲಿದ್ದಾರೆ. ನಯನ ಸಾಲಿಯನ್ ಸ್ನೇಹ ಎಂಬ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಉದಯ್ ಮಂಜೂರ್ ಡ್ರೈವರ್ ಪಾತ್ರದಲ್ಲಿದ್ದರೆ, ಕಂಡಕ್ಟರ್ ಪಾತ್ರವನ್ನ ಮಿತೇಶ್ ಶೆಟ್ಟಿ ಬೆಳುವಾಯಿ ಅವರು ನಿರ್ವಹಿಸಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ. ಇನ್ನು ಯೋಗೇಶ್ ಕುರುಪುರ ಗೂಢಾಚಾರಿ ಪಾತ್ರದ ಮೂಲಕ ಪ್ರೇಕ್ಷಕರನ್ನ ಮನೋರಂಜಿಸಿದ್ದಾರೆ. ಇವರ ಜೊತೆಯಲ್ಲಿ ಬಾಲಕ ಜಿತೇಶ್ ಕೂಡ ಮನೋಜ್ಞ ಅಭಿನಯ ನೀಡಿದ್ದಾರೆ. ಜಗತ್ತಿನಲ್ಲಿ ನಾವು ಪ್ರತಿಯೊಬ್ಬರು ಭಿಕ್ಷಕರು. ನಾವು ಯಾವೆಲ್ಲ ಕಾರಣಕ್ಕೆ ಮತ್ತೊಬ್ಬರ ಹತ್ತಿರ ಭಿಕ್ಷೆ ಬೇಡಿಕೊಳ್ತೇವೆ ಎನ್ನುವ ಕಥಾ ಹಿನ್ನೆಲೆಯನ್ನ ನಾಟಕದಲ್ಲಿ ತೋರಿಸಿಕೊಳ್ಳಲಾಗಿದೆ. ನಾಟಕ ಸಮಗ್ರ ನಿರ್ವಹಣೆಯನ್ನ ಉತ್ಸವ ಮಂಜೂರು ವಹಿಸಿಕೊಂಡಿದ್ದಾರೆ. ಇನ್ನು ಖ್ಯಾತ ಕಲಾವಿದ ಸುಂದರೈ ಮಂದಾರ, ವಿಶ್ವ ತೊಡಾರು, ರಾಜಶ್ರೀ ಕಲಾವಿದರಿಗೆ ಸಲಹೆ ಸಹಕಾರಗಳನ್ನು ನೀಡಿದ್ದಾರೆ. ಸಂಚಾಲಕರು ಕೃಷ್ಣ ಜಿಎಸ್ ಸಂಚಾಲಕತ್ವವನ್ನು ವಹಿಸಿಕೊಂಡಿದ್ದು, ಸಂದೇಶ್ ನೀರ್ಮಾರ್ಗ ಅವರ ಅದ್ಭುತ ಕಂಠದ ಮೂಲಕ ನಾಟಕದ ಹಾಡುಗಳು ಮೂಡಿಬಂದಿದೆ. ಮೈ ಮನಸ್ಸು ಒಂಜಾಂಡಿ ಈ ಜೀವನಕ್ಕೆ ಕಣ್ಮನಿಗೆ ಒತ್ತಾಯೊಡೆ ಪಾತಿರಣ ಮೂಕೆ ಅರಳುವ ಕಣ್ಣು ಕಟ್ಟಿದಾಯನನ ಉಂಜಿಯನಗ. ಪ್ರವೀಣ್ ಬೇಸಿರೋಡು ಮತ್ತು ಸುಧಾಕರ್ ಬೆದ್ರಾ ಅವರು ಸಂಗೀತದ ಜವಾಬ್ದಾರಿಯನ್ನ ಹಂಚಿಕೊಂಡಿದ್ದಾರೆ. ಧ್ವನಿ ಮತ್ತು ಬೆಳಕು ಸಂಯೋಜಕರಾಗಿ ದುರ್ಗಾ ಪ್ರಸಾದ್ ಅವರು ಅದ್ಭುತ ಕೆಲಸವನ್ನ ಈ ನಾಟಕದಲ್ಲಿ ಮಾಡಿದ್ದಾರೆ. ಜೊತೆಗೆ ನಾಟಕಕ್ಕೆ ಸಂಪೂರ್ಣ ಸಹಕಾರವನ್ನ ಹರ್ಷಿಸಿ ದಗಟ್ಟೆ, ಸತೀಶ್ ಉಳ್ಳಾಲ್, ಚೇತನ್ ಜಿ ಪಿಲಾರ್ ನೀಡಿದ್ದಾರೆ. ನೋಡಿದ್ರಲ್ವಾ ವೀಕ್ಷಕರೇ, ಇದು ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಮೂಲಕ ತೆರೆ ಕಾಣಲಿರುವ ನಟ್ಟು ನಾಯಿ ಎನ್ನುವ ನಾಟಕದ ಬಗೆಗಿನ ಡೀಟೇಲ್ಸ್. ಇನ್ನು ಇಷ್ಟೆಲ್ಲ ನೋಡಿದ ಮೇಲೆ ಡ್ರಾಮಾ ಹೇಗಿರಬಹುದು ಅನ್ನೋ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಹುಟ್ಟಿರಬಹುದಲ್ವಾ? ನಿಮ್ಮೆಲ್ಲ ಪ್ರಶ್ನೆಗಳಿಗೆ OTT ಪ್ಲಾಟ್ಫಾರ್ಮ್ ಮೂಲಕ ಉತ್ತರ ಲಭಿಸಲಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ. ಇನಿಯಾನ ನಟ್ಟು ನಾಯೇ ಎಲ್ಲ ಇಲ್ಲ ನಟ್ಟು ನಾಯೇ ಪ್ರತಿ ಓರಿ ನಟ್ಟು ನಾಯೇ ಮಿತ್ತು ಮರ್ಲು ಕಟ್ಟ ನಾಯೇ ಮುಲ್ಲು ಪೆರ್ಚಿ ಕಟ್ನೆ ಪೋಯೆ